ಪ್ರಕೃತಿಯಲ್ಲಿ ಆಷಾಢ ಮಾಸಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ. ತುಳುನಾಡಿನಲ್ಲಿ ಕರೆಯುವಂತೆ ಆಟಿ ತಿಂಗಳಿನಲ್ಲಿ ಯಾವುದೇ ಶುಭ ಸಮಾರಂಭಗಳು ನಡೆಯುವುದಿಲ್ಲ. ಕೃಷಿಕರು ಕೃಷಿ ಕೆಲಸವನ್ನ ಮುಗಿಸಿ ವಿಶ್ರಾಂತಿಯನ್ನು ಬಯಸುವ ಸಮಯ. ಹಿಂದಿನ ಕಾಲದಲ್ಲಿ ಆಷಾಢ ಮಾಸ ಬಂದ್ರೆ ಅದು ಕಷ್ಟದ ದಿನಗಳಾಗಿತ್ತು. ಮಳೆಗಾಲದಲ್ಲಿ ವಿಪರೀತ ಮಳೆ ಬಂದು ಸಾಂಕ್ರಾಮಿಕ ರೋಗಗಳು ಒಂದೆಡೆಯಾದ್ರೆ ದವಸ ಧಾನ್ಯಗಳು ಖಾಲಿಯಾಗಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಸಿಗುವ ಆಹಾರ ವಸ್ತುಗಳನ್ನೇ ನಮ್ಮ ಹಿರಿಯರು ಬಳಸುತ್ತಿದ್ರು. ಆದರೆ ಇಂದಿನ ಯಾಂತ್ರೀಕೃತ ಜೀವನದಲ್ಲಿ ನಾವು ಬಹುದೂರ ಸಾಗಿದ್ದೇವೆ. ಅಂದಿನ ಬಡತನ ಇಂದಿಗಿಲ್ಲ. ಆದರೆ ಆ ಹಳೆಯ ನೆನಪನ್ನ ಇಂದಿನ ಯುವ ಪೀಳಿಗೆಗೆ ನೆನಪಿಸಿಕೊಳ್ಬೇಕೆಂಬ ನಿಟ್ಟಿನಲ್ಲಿ ಅಂದಿನ ಅನಿವಾರ್ಯತೆಯು ಇಂದಿನ ಆಚರಣೆಯಾಗಿ ಮಾರ್ಪಟ್ಟಿದೆ. ಹಿಂದಿನ ಕಾಲದಲ್ಲಿ ತಿಂಗಳಿಡೀ ಆಟಿಯಾದ್ರೆ ಈಗ ಆಟಿಡೊಂಜಿ ದಿನ ಎಂಬ ಆಚರಣೆಯೊಂದಿಗೆ ಆಟಿಯ ತಿಂಡಿ ತಿನಿಸುಗಳನ್ನ, ಸಾಂಸ್ಕೃತಿಕ ಆಚರಣೆಗಳನ್ನ ಒಂದು ದಿನದಲ್ಲಿ ಇಂದಿನ ಯುವ ಪೀಳಿಗೆಗೆ ತೋರಿಸಿಕೊಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಆಚರಣೆಗೆ ಬಂದದ್ದು ಆಟಿಯಲ್ಲಿ ಒಂದು ದಿನಾಚರಣೆ. ಉಡುಪಿ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟ ಹಾಗೂ ಬಂಟರ ಸಂಘದ ಸಹಯೋಗದೊಂದಿಗೆ ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ಆಟಿಯ ತಿಂಡಿ ತಿನಿಸುಗಳು, ಸಾಂಸ್ಕೃತಿಕ ಆಚರಣೆಗಳು, ಜನಪದ ನೃತ್ಯಗಳ ಸಮ್ಮಿಲನ ನಡೆಯಿತು. ಇದು ವಿಶೇಷವಾಗಿ ತುಳುನಾಡಿನ ಒಂದು ಸಂಪ್ರದಾಯಸ್ಥ ಒಂದು ದಿನ. ಹಿಂದೆಲ್ಲ ಬಹುಶಃ ಬಹಳಷ್ಟು ಮಳೆಯ ಸಂದರ್ಭದಲ್ಲಿ ನಮ್ಮ ಹಿರಿಯರು ಅನೇಕ ತಿಂಡಿ ತಿನಿಸುಗಳನ್ನು ಬೇಸಿಗೆಯಲ್ಲಿ ಸಿಗುವಂತಹದ್ದನ್ನೆಲ್ಲ, ಈಗ ಉಪ್ಪಟ್ಟು ಪಜೀರ್ ಇರ್ಬೋದು, ಬೆಲಕಾಯಿ ಇರ್ಬೋದು, ಅಂಥದ್ದನ್ನೆಲ್ಲದನ್ನು ಕೂಡ ಸಂರಕ್ಷಣೆ ಮಾಡಿಟ್ಟು ಆಟಿಯ ದಿನದ ದಿವಸ ಅನೇಕ ಮಹಿಳೆಯರು ಅಥವಾ ಅನೇಕ ಶುಭ ಸಮಾರಂಭಗಳನ್ನು ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ನಡೆಸುವುದಿಲ್ಲ. ಹಾಗಾಗಿ ಮಹಿಳೆಯರೆಲ್ಲ ಸೇರಬೇಕು ಅನ್ನುವಂತಹ ಒಂದು ಉದ್ದೇಶ ಕೂಡ ನಮ್ಮ ಆಟಿಡೊಂಜಿಗೆ ಕೂಟದ ಒಂದು ಉದ್ದೇಶ. ಹಾಗೆಯೇ ಮಹಿಳೆಯರು ಅನೇಕ ಸರ್ತಿ ಮನೆಯ ಒಳಗಡೆ ಬಂದಿಯಾಗಿ ಬಿಡ್ತೇವೆ. ಹಾಗೆ ಈ ಮಹಿಳಾ ಮಂಡಳಗಳ ಮೂಲಕ ನಮಗೂ ಕೂಡ ಒಂದು ಹೊಸತನ, ಒಂದು ನಮ್ಮಲ್ಲಿರುವಂತಹ ಒಂದು ಯಾವುದೇ ಒಂದು ಟ್ಯಾಲೆಂಟಿಗೆ ಒಂದು ಅವಕಾಶ, ಇಂತಹದ್ದನ್ನೆಲ್ಲ ಆಯೋಜನೆ ದೃಷ್ಟಿಕೋನ ಕೂಡ ಇದೆ. ಹಿಂದಿನ ಕಾಲದಲ್ಲಿ ಆಷಾಢ ಮಾಸದಲ್ಲಿ ಪ್ರಕೃತಿಯಲ್ಲಿ ಸಿಗುವ ಆಹಾರ ಪದಾರ್ಥಗಳು ಆರೋಗ್ಯಕ್ಕೂ ಒಳ್ಳೆಯದು ಎಂಬ ನಿಟ್ಟಿನಲ್ಲಿ ಮನೆಯಲ್ಲಿಯೇ ತಯಾರಿಸಿದ ಆಹಾರ ಪದಾರ್ಥಗಳನ್ನು ತಂದು ಬಂದಂತಹ ಅತಿಥಿ ಅಭ್ಯಾಗತರಿಗೆ ಉಣಬಡಿಸಿದ್ರು. ಅದರಲ್ಲಿ ಕುಚ್ಚಲಕ್ಕಿಯ ಅನ್ನ, ಹುರುಳಿ ಸಾರು, ಪತ್ರೋಡೆ, ಚಿಲಿಂಬಿ ಅಡ್ಡೆ, ಪೆಲಕಾಯಿ ಗಡ್ಡಿ, ಹಲಸಿನ ಎಲೆಯ ಗಡ್ಡಿ, ತಿಮರಿಯ ಚಟ್ನಿ, ಮಾವಿನಕಾಯಿ ಚಟ್ನಿ, ಹಲಸಿನ ಹಣ್ಣಿನ ಮುಳ್ಕ, ಮೂಡೆಗಸಿ, ಪುಂಡಿಗಸಿ, ಉಪ್ಪಡ್ ಬಜ್ಜೀರ್ ಪಲ್ಯ, ಕೆಸುವಿನ ಗಿಲೆ ಚಟ್ನಿ, ಹೀಗೆ 30ಕ್ಕೂ ಹೆಚ್ಚು ಬಗೆಯ ಖಾದ್ಯಗಳನ್ನು ಉಣಬಡಿಸಲಾಯಿತು. ಅದಕ್ಕೂ ಮೊದಲು ಮನೋರಂಜನೆಯ ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಮಂಡಲ ಸದಸ್ಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ತುಳುನಾಡಿನ ಸಾಂಪ್ರದಾಯಿಕ ಜಾನಪದ ಕಲೆಯಾದ ಆಟಿ ಕಳಿಂಜ, ಬೇಡನ ನೃತ್ಯ ಹಾಗೂ ಬೆಸ್ತರ ನೃತ್ಯ, ಸಾಂಪ್ರದಾಯಿಕ ಕೃಷಿಯ ಹಾಡುಗಳು ಜನರ ಮನಸೂರೆಗೊಂಡಿತು. ಇದನ್ನು ಆಟಿಯಲ್ಲಿ ಮಾಡೋದು ಹೆಚ್ಚು. ಯಾಕೆ ಅಂತ ಹೇಳಿದರೆ ಆ ಕಾಲದಲ್ಲಿ ಆಟಿ ಬಹಳ ಕಷ್ಟದ ತಿಂಗಳಾಗಿತ್ತು. ನಮ್ಮ ಈ 12 ತಿಂಗಳಲ್ಲಿ ಆಟಿ ಸೋಣ ಎನ್ನುವುದು, ಅಂದರೆ ಆಷಾಢ ಶ್ರಾವಣ, ಈ 2 ತಿಂಗಳುಗಳು ಕಷ್ಟದ ತಿಂಗಳುಗಳು ಅಂತ ಲೆಕ್ಕ. ಆವಾಗ ಆಟಿ ಅನಿವಾರ್ಯ. ಇವಾಗ ಆಟಿ ಆಚರಣೆಯಾಗಿ ಪರಿಣಮಿಸುತ್ತದೆ, ಬದಲಾಗಿದೆ. ಯಾಕಂತ ಹೇಳಿದರೆ ಇಂದಿನ ಕೃಷಿ ಕುಟುಂಬಗಳು, ಕೂಲಿಗಾರ ಕುಟುಂಬಗಳು, ಇವರಿಗೆಲ್ಲ ಅದ್ಧೂರಿಯಾಗಿ ತಿಂಡಿ ತಿನಿಸು ಮಾಡಿ ತಿನ್ನುವಂತಹ ಸಂಪನ್ಮೂಲ ಅಥವಾ ಶ್ರೀಮಂತಿಗೆ ಪರಿಸ್ಥಿತಿ ಏನೂ ಇರಲಿಲ್ಲ. ಕೃಷಿಯೇ ಪ್ರಧಾನವಾಗಿತ್ತು. ಅದರಲ್ಲೂ ಆಧುನಿಕ ಕೃಷಿ ಇರಲಿಲ್ಲ. 1 ವರ್ಷಕ್ಕಂತ ಬೇರೆಸಿಟ್ಟ ಆಹಾರ ಧಾನ್ಯಗಳಲ್ಲಿ ಅದು 10 ತಿಂಗಳಾಗಿ ಮತ್ತೆ 2 ತಿಂಗಳು ಏನೂ ಇಲ್ಲದ ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿ ಇತ್ತು. ನಾವೆಲ್ಲ ಸಣ್ಣವರಾಗಿರುವಾಗ ಅದರಲ್ಲೇ ಹುರುಳಿ ತಿಂದು ರಾತ್ರಿ ಹೊತ್ತು ಊಟ ಇರೋದಿಲ್ಲ, ಅಕ್ಕಿ ಇರೋದಿಲ್ಲ, ಗೆಣಸು ಬೇಯಿಸಿ ತಿನ್ನುವುದು, ಹಲಸಿನ ಹಣ್ಣು ತಿನ್ನುವುದು, ಇಂಥದ್ದೆಲ್ಲ ಪರಿಸ್ಥಿತಿ ನಮ್ಮ ತುಳುನಾಡಿನಲ್ಲಿ ಇತ್ತು. ಹಿಂದಿನ ಕಾಲದ ಅನಿವಾರ್ಯತೆ ಇಂದಿನ ಕಾಲದ ಆಚರಣೆಯಾದರೂ ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಸಭಾಂಗಣ ಒಂದು ದಿನದ ಮಟ್ಟಿಗಾದರೂ ತುಳುನಾಡಿನ ಹಿಂದಿನ ವೈಭವವನ್ನ, ಸಂಪ್ರದಾಯವನ್ನ ಮತ್ತೆ ಮೆಲುಕು ಹಾಕುವಂತಿತ್ತು. ನಾಡಿನ ಆಚಾರ ವಿಚಾರಗಳನ್ನ ಯುವ ಪೀಳಿಗೆಗೆ ಮತ್ತೊಮ್ಮೆ ನೆನಪಿಸಿಕೊಡಬೇಕೆನ್ನುವ ಸಂಘಟಕರ ಉದ್ದೇಶ ಈಡೇರಿದಂತಾಗಿದೆ. ಒಟ್ಟಾರೆಯಾಗಿ ತುಳುನಾಡಿನ ಜನರು ಆಟಿಡೊಂಜಿ ದಿನದಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ದಂತೂ ಸತ್ಯ.
ಆಧುನಿಕ ಯುಗದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ದಾಳಿಯ ನಡುವೆಯೂ ತುಳುನಾಡಿನ ಸಂಸ್ಕೃತಿ ಉಳಿಯಲು ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ ಅನ್ನೋದೇ ನಮ್ಮ ಆಶಯ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.